ನೋಡುತ್ತಿದ್ರೆ ಎಳೆಪ್ರಾಯದ ಬಾಲ ಹುಡುಗ ನೀನು. ಹುಡುಗನೆಂಬುದಾಗಿ ತಾತ್ಸಾರ ಭಾವನೆಯಿಂದ ಕಾಣಬೇಡ. ಮುಖದಲ್ಲಿ ಮೀಸ ಹುಟ್ಲಿಲ್ಲ. ಮೀಸ ಹುಟ್ಟದಿದ್ದಾರೆ ಯಾರಂತೆ ತಲ ಉಂಟು ಗೊತ್ತುಂಟು. ಹೌದಾ? ಅಷ್ಟು ಗೊತ್ತಿದ್ರೆ ಸಾಲದು. ಕಾರಣವನ್ನು ಪ್ರವೇಶ ಮಾಡುತ್ತಿರುವಂತಹ ಸಮಯ. ಅದೇ ಎಡಗೈಲೇ ಹೆಚ್ಚಿರ್ಬೇಕು. ಭೀಕರವಾದ ಅಟ್ಟಹಾಸವನ್ನು ಕೇಳಿತು. ಬರ್ತಿರುವರು ಯಾರು ಎಂಬುದನ್ನು ನೋಡಲೇಬೇಕು ಎಂಬ ಉದ್ದೇಶದಿಂದಲೇ ದಿವ್ಯವಾದ ಅಸ್ತ್ರವನ್ನು ತೆಗೆದು ಸ್ವರಬದ್ಧ ಕಡೆಗೆ ಪ್ರಯೋಗಿಸಿದವ ಯಾರು? ಅಲ್ಲಿ ಬಂತು ಬಂತು ಭಕ್ತ ಆ ಕ್ಷಣವೇ ನಮ್ಮ ಎದುರಲ್ಲಿ ಪ್ರತ್ಯಕ್ಷನಾದೆ. ಹೌದು. ಆಹಾ, ನೀನೆಯ ಬಂದಂತಹ ನೀನು ನಿನ್ನ ವಿಚಾರವನ್ನು ಹೇಳದೆ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಮುಂದಾದೆಯಲ್ಲ. ಇಂಥ ಪಾರುಪತ್ಯವನ್ನು ಕೊಟ್ಟವರು ನಿನಗೆ ಯಾರು? ಕಾಟಕ ವಲಯ ಅಂತ ಹೇಳಿದ್ರೆ ಸಾಕು. ನೋಡಿದ್ಯಾ ಒಂದು ಮಾನವರ ಹುಳಾದ ಉಂಟ? ಯಾರು ಇಲ್ಲ, ಬರುವುದೇ ಇಲ್ಲ. ಅದಕ್ಕೆ ಬಂದ್ರೆ ಸಾಲದು ಎಲ್ಲ ಈ ಬದಿಯಲ್ಲಿ ತೊಡಗಿಸಿದ್ದೇನೆ. ಒಂದೊಂದು ತುಟ್ಟು ಸಲಿಗೆ ಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ. ಒಂದು ಈ ಪಾಪಿ ಬಂದವನು ಇವನು ಮೊದಲು ಕೆಲವರನ್ನು ಕರ್ಕೊಂಡು ಬಂದಿದ್ದ. ಇನ್ನ ಉಡುಗೆ ತೊಡುಗೆಗಳನ್ನು ಕಾಣುತ್ತಿರುವಾಗ ಒಳ್ಳೆ ಮನತನದಲ್ಲಿ ಹುಟ್ಟಿದ ಲಕ್ಷಣ ಇವನಲ್ಲಿ ಕಾಣುತ್ತಾ ಉಂಟು. ಹಣೆ ಬಾರ ಕೆಟ್ಟವ ಇವ ಗುರುವ. ಈಗ ಒಳ್ಳೆಯ ನೀನು ಬೇಡ ಹಾಗಾದ್ರೆ
ಕೆಟ್ಟ ಬೀಜ ಯಾರು ಸುಟ್ಟಷ್ಟು ಮೊಳಗೆ ಬಂದದ್ದು? ಯಾರು ನೀನು? ಎಲ್ಲಿ? ಯಾಕೆ ಹೇಳು? ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿದ್ರೆ ಕೈ ಅಂಶ ಬಿಡ್ತದ ಹೇಳು? ಗೊತ್ತೇ ಅದು ಕಹಿಯೇ. ಅದೇ ರೀತಿಯಾಗಿ ನಿನ್ನ ತಾಯಿ ಕೆಟ್ಟವಳು, ಕೆಟ್ಟವಳೊಟ್ಟಿಗೆ ನೀನು ಇದ್ದೀಯ, ನೀನು ಕೆಟ್ಟವನೇ. ಆದ್ರಿಂದ ಹೇಳ್ತಾ ಇದ್ದೇನೆ, ಮಾತುಗಳಿದೆ. ಏನು? ಎಲ್ಲಿಯ ಊರು? ನೀವು ಯಾರು? ನಾವು ಬಂದದ್ದು? ನಮ್ಮದು ಬಂದದ್ದು ಅಯೋಧ್ಯೆಯಿಂದ. ಹೌದು, ಬಂದವರು ನೀವು? ನಾವು ರಾಮ ಲಕ್ಷ್ಮಣರು. ನೀವು ಬಂದಂತ ಚಂದವನ್ನು ನೋಡಿದಾಗ ಅಯೋಧ್ಯೆಯಿಂದ ಎಲ್ಲಿಯ ಅಯೋಧ್ಯೆ? ಅಲ್ಲಿ ಅಯೋಧ್ಯೆ. ಎಲ್ಲಿಯ ತಾಟಕಿಯವನ ರಾಮ ಲಕ್ಷ್ಮಣರು ನಮ್ಮಲ್ಲಿಗೆ ಬಂದರು. ನಮ್ಮನ್ನು ನೋಡ್ಲಿಕ್ಕೆ ಬಂದದಲ್ಲ ಈ ವನವನ್ನು. ಹೌದಾ? ಏನು? ನೀವು ಇಲ್ಲಿಗೆ ಬರ್ಬೇಕಾದ್ರೆ ನಿಮಗೆ ಕಾರ್ಯವನ್ನು ತೋರಿಸಿದವರು ಯಾರು ಎಂಬ ಚಿಂತೆಯನ್ನು ಮಾಡಿದಾಗ ಈ ಬಡಪಾಯಿ ಗುರುಗಳವರು ಗುರುಗಳಿವ ಮನಮಠ ಮಂತ್ರವನ್ನು ಹೇಳಿ ನಮ್ಮವನ್ನೆಲ್ಲರನ್ನು ಕೊಂದಿದ್ದಾನೆ. ಬಿಡು, ಕೆಲವೆಯಲ್ಲಿ ಅಪ್ಪನನ್ನು ಕಳ್ಕೊಂಡಿದ್ದೇವೆ. ಹೌದಾ? ಬುದ್ಧಿ ಬರುವಾಗಲೇ ಅಮ್ಮನನ್ನು ಕಳ್ಕೊಂಡಿದ್ದೇವೆ. ಅಪ್ಪ ಅಮ್ಮನನ್ನು ಕಳೆದು ನಕದಿಂದ ಸಿಕ್ಕೊಳಗೆ ಸಿಟ್ಟು ಬರ್ತದೆ. ಹೌದಾ? ನಿನ್ನನ್ನು ತುಂಡು ಮಾಡಿ 3 ಜಾಗದಲ್ಲಿ ಇವಾಗ ಯಾರಿದ್ದಾರೆ? ಈಗ ನಿನಗೆ ಅಮ್ಮ ಬೇಕಾಗ್ತದಲ್ಲ? ನಿಮ್ಮನ್ನು ತುಂಡು ಮಾಡೋದು ಮಾತ್ರ ಅವರನ್ನು ಬಿಸಿ ಎಣ್ಣೆಗೆ ಹಾಕಿ ತೆಗೆದು ಇವ ಉಳಿಬಾರ್ದು. ಅವರನ್ನು ಆ ರೀತಿ ಮಾಡ್ಬೇಕಾದ್ರೆ ಮುಂದೆ ನನ್ನನ್ನು ನೋಡು. ಮತ್ತೆ ಅಮ್ಮನೂ ಬೇಕೆಂಬುದಾಗಿ ಕೇಳ್ತಿದ್ಯಲ್ಲ. ಅಮ್ಮ ನಿನಗೆ ಇಲ್ಲಿಗೆ ಬರಮಾಡಿಸಿಕೊಳ್ಳುವುದಿಲ್ಲ. ಅದರಿಂದ ಅಮ್ಮ ಇದ್ದಾಗಿ ನಿನ್ನನ್ನು ನಾನು ಕಳಿಸ್ತೇನೆ.
ಎಲ್ಲಿಗೂ ಓಡಿ ಹೋಗಿದ್ದಾನೆ. ಅವನೇ ಈಗ ಮಾರುವೇಷದಿಂದ ಬಂದಿದ್ದಾನೆ.
ರಕ್ಷಣೆಗಾಗಿ ಎಲ್ಲವನ್ನೂ ನೀವು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೀರಿ. ಇನ್ನು ನಿಮ್ಮನ್ನು ಅಯೋಧ್ಯೆಗೆ ಕಳುಹಿಸತಕ್ಕದ್ದು ನಾನು. ಆದರೆ ಒಂದು ವಿಷಯ, ನನಗೆ ಮಿಥಿಲೆಯ ಜನಕ ಮಹಾರಾಜನಿಂದ ಒಂದು ಒಗಲೆ ಬಂದಿದೆ. ಅವನ ಮಗಳಂತ ಸೀತೆಗೆ